ಈ ಒಂದು ಕನಕೋತ್ಸವ ಇದು 5ನೇ ಬಾರಿ. 4 ಬಾರಿನೂ ಗಣೇಶ್ ಅವರು ಅಡುಗೆನ ವಿಚಾರನ ವಹಿಸ್ಕೊಂಡು ಮಾಡಿದ್ದಾರೆ. ಈ ಒಂದು ಕನಕೋತ್ಸವ ನಮ್ಮ ಸಾಹೇಬರು ಡಿ.ಕೆ. ಶಿವಕುಮಾರ್ ಸಾಹೇಬರು 20 ವರ್ಷದಿಂದನೂ ಇದನ್ನು ಮಾಡ್ಕೊಂಬರ್ತಾಯಿದ್ದಾರೆ. ಮಧ್ಯದಲ್ಲಿ 2018ರಲ್ಲಾಗಿತ್ತು, ಕೊರೋನಾ ಬರಲಾಗಿ 2018ರಿಂದ ಇದು ಸ್ಥಗಿತ ಆಗಿತ್ತು. ಪ್ರತಿ ವರ್ಷವೂ SLC ಮಕ್ಕಳು PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರನ ಪ್ರತಿ ವರ್ಷ 5,000 ಜನಕ್ಕೆ ಮಾಡ್ತಾಯಿದ್ರು. ಈ 4 ವರ್ಷದೂ ಬ್ಯಾಲೆನ್ಸ್ ಸೇರಿ ಈ ಸತಿ 20,000 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವ್ಯವಸ್ಥೆ ಮಾಡಿ ಇಲ್ಲಿ 4 ದಿನದಿಂದನೂ ಅಂದರೆ ಕನಕೋತ್ಸವ ಬಂದು 5 ದಿನ ಸತತವಾಗಿ ಮುಕ್ತಾಯ ಆಗುತ್ತೆ. ಪ್ರತಿದಿನ 50,000 ಜನಕ್ಕೆ ಅಡುಗೆ ವ್ಯವಸ್ಥೆನ ಮಾಡಲಾಗಿದೆ. ಊಟದ ವ್ಯವಸ್ಥೆನ ನಾವೆಲ್ಲರೂ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಕನಕೋತ್ಸವವನ್ನು ಮಾಡ್ತಾ ಬಂದಿದ್ದಾರೆ ನಮ್ಮ ಸಾಹೇಬ ಡಿ.ಕೆ. ಶಿವಕುಮಾರ್ ಅವರು ಮತ್ತು MP ಸುರೇಶ್ ಅವರು. ಪ್ರತಿದಿನ ಬೆಳಗ್ಗೆ 7:30ಯಿಂದ ರಾತ್ರಿ 8:30 ಗಂಟ ಪ್ರತಿದಿನ ಬೆಳಗ್ಗೆ ತಿಂಡಿಗೆ ಸುಮಾರು ಒಂದು 10,000ರಿಂದ 15,000 ಜನ ತಿಂಡಿಗೆ ಬರ್ತಾಯಿದ್ದಾರೆ. ಊಟಕ್ಕೆ ಒಂದು 20,000ರಿಂದ 25,000 ಜನ ಊಟಕ್ಕೆ ಬರ್ತಾಯಿದ್ದಾರೆ. ಬೆಳಗ್ಗೆ 8:30 ಸ್ಟಾರ್ಟ್ ಮಾಡಿ ರಾತ್ರಿ 8:30 ಗಂಟೆ ಯಾರೇ ಬಂದರೂ ನಮ್ಮ ಹತ್ರ ಊಟ ಇಲ್ಲ ಅಂತ ಯಾರೂ ಕಳಿಸಿಲ್ಲ. ದಯವಿಟ್ಟು ಸಾರ್ವಜನಿಕರು ಅಷ್ಟೇ ನಮಗೆ ತುಂಬ ಸಹಕಾರ ಕೊಡ್ತಾಯಿದ್ದಾರೆ, ಸ್ವಚ್ಛತೆ ಕಾಪಾಡ್ತಾ ಇದ್ದಾರೆ. ಯಾವುದೇ ಒಂದು ಕುಂದು ಕೊರತೆ ಇಲ್ದಂಗೆ ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಇಲ್ಲಿರುವಂಥ ನಮಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಇಲ್ಲಿ ಊಟದ ಒಂದು ಇದಕ್ಕೆ ಎಲ್ಲ ನಮ್ಮ ಜವಾಬ್ದಾರಿ ಯಾರು ತಗೊಂಡಿದ್ದಾರೆ ಅವರೆಲ್ಲ ಒಟ್ಟಿಗೆ ನಿಂತ್ಕೊಂಡು ಸಹಕಾರ ಮಾಡಿ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಕೆ, ಡಿ.ಕೆ. ಸುರೇಶ್ ಕೆ, ಡಿ.ಕೆ. ಸುರೇಶ್ ಕೆ. ಸನ್ಮಾನ ಇಟ್ಕೊಂಡಿದ್ರು ನಮ್ಮ ಮಾಜಿ ಸಚಿವರು ಹಾಗೂ KPCC ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಮತ್ತು ನಮ್ಮ ಸಂಸದರಾದ ಡಿ.ಕೆ. ಸುರೇಶ್ ಅವರು ಸನ್ಮಾನ ಇಟ್ಕೊಂಡಿದ್ರು. ಇವತ್ತು ನಮ್ಮ ದೊಡ್ಡಾಲಹಳ್ಳಿ ಜಿಲ್ಲಾ ಪಂಚಾಯತಿಗೆ ಊಟದ ಉಸ್ತುವಾರಿ ನೋಡ್ಕೊಳ್ಳೋಕ್ಕೆ ಅಂತ ವಹಿಸ್ಕೊಂಡಿದ್ರು. ನಮ್ಮ ದೊಡ್ಡಾಲಹಳ್ಳಿ ಜಿಲ್ಲಾ ಪಂಚಾಯತಿ ಎಲ್ಲ ಚೇರ್ಮನ್ರುಗಳು, ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ನಮ್ಮ ಕಾರ್ಯಕರ್ತರು ಎಲ್ಲರೂ ಬೆಳಗ್ಗೆ 7 ಗಂಟೆಯಿಂದನೇ ನಮ್ಮ ಉಯ್ಯಂಬಳ್ಳಿ ಹೋಬಳಿಯ ಎಲ್ಲ ಕಾರ್ಯಕರ್ತರು ಕೂಡ ಬಂದು ಬೆಳಗ್ಗೆ 7 ಗಂಟೆಗೆ ಬಂದು ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ. ಪ್ರತಿದಿನವೂ ಕೂಡ 45,000 ಜನ ಊಟ ಭಟ್ರುಗಳೆಲ್ಲ ಮಾಡಿಸಾಕ್ತಾರೆ. ಅದನ್ನ ಬಡಿಸುವಂಥ ವ್ಯವಸ್ಥೆಗೆ ಒಂದೊಂದು ಜಿಲ್ಲಾ ಪಂಚಾಯತಿ ಒಂದೊಂದು ಹೋಬಳಿ ಕಾರ್ಯಕರ್ತರನ್ನ ಒಂದೊಂದು ದಿವಸ ವಹಿಸಿದ್ದಾರೆ. ಅದರಿಂದ ಎಲ್ಲರೂ ನಾವು ಬೆಳಗ್ಗೆ 7 ಗಂಟೆಯಿಂದ ನಮ್ಮ ಕೃಷ್ಣಪ್ಪ ಅವರು ಮತ್ತು ನಮ್ಮ ದೊಡ್ಡಹಳ್ಳಿ ಜಿಲ್ಲಾ ಪಂಚಾಯತಿ ಕಾಂಗ್ರೆಸ್ ಅಧ್ಯಕ್ಷರಾದ ಮಹೇಶ್ರವ್ರ ನೇತೃತ್ವದಲ್ಲಿ ನಾವು ಎಲ್ಲ ಅವ್ರ ಹಿಂದೆ ಕಾರ್ಯಕರ್ತರಾಗಿ ಬೆಳಗ್ಗೆಯಿಂದನೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನನ್ನ ಹೆಸರು ಮಧು ಅಂತ, ನಾನು ಮಾಜಿ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕನಕಪುರ ತಾಲೂಕಿಗೆ. ಈ ಕನಕಪುರ ತಾಲೂಕಿನ ಎಲ್ಲ ಜನಕ್ಕೂ ಒಂದು ಮನರಂಜನೆ ನೀಡಬೇಕು ಮುಖ್ಯವಾಗಿ ಅನ್ನೋ ಉದ್ದೇಶ. ಅದ್ರ ಜೊತೆಗೆ ತಾವು ಮಾಡ್ತಾ ಇರುವಂಥ ಕೆಲಸ ಎಲ್ಲರೂ ಮಾಡ್ತಾ ಇರುವಂಥ ಕೆಲಸವನ್ನು ಗುರುತಿಸಿ ಅವರ ಸಾಧಕರಿಗೆ ಒಂದು ಗೌರವ ಸಲ್ಲಿಸುವಂಥದ್ದು, ಅವ್ರಿಗೊಂದು ಏನಾದರೂ ಒಂದು ಕಾಣಿಕೆ ಕೊಡುವಂಥದ್ದು ನಮ್ಮ ಕನಕೋತ್ಸವದ ಉದ್ದೇಶವಾಗಿದೆ. ಅದ್ರ ಜೊತೆಗೆ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ, ಜೊತೆಗೆ ಕೇಶವಿನ್ಯಾಸ ಸ್ಪರ್ಧೆ ಮತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಅದ್ರ ಜೊತೆಗೆ ಸರ್ಕಾರಿ ನೌಕರರಿಗೆ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಸಾಧಕರಿಗೆ ಸನ್ಮಾನ ಅನ್ನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿರುವಂಥದ್ದು. ಅದೇ ರೀತಿ ಊಟದ ಕಾರ್ಯಕ್ರಮ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಒಂದು ದಿನಕ್ಕೆ 50,000ರಿಂದ 60,000 ಜನ ಇಲ್ಲ 70,000 ಜನಗಂಟ ಊಟ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಬಗೆಯಾಗಿ ಸ್ವೀಟು ಮತ್ತು ಬಗೆಯಾದ ಅಡುಗೆಗಳನ್ನ ಮಾಡಿ ಕೊಡ್ತಾವ್ರೆ ಭಟ್ರುಗಳು. ಅದೇ ರೀತಿ 100 ಜನ ಭಟ್ರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಕನಕೋತ್ಸವ ಅಂದರೆ ಬರೀ ನಮ್ಮ ತಾಲೂಕಿಗೆ ಮಾತ್ರ ಸೀಮಿತವಾಗಿತ್ತು. ಈ ಸಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆ 2 ಜಿಲ್ಲೆಗೂ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದೆ ಈ ನಮ್ಮ ಕನಕೋತ್ಸವ. ಈ ದಿನ ಕನಕೋತ್ಸವದಲ್ಲಿ ನಾವು ಗಣೇಶನವ್ರ ಜೊತೆ ಅಡುಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು 2 ದಿನಗಳಿಂದ ಇವ್ರ ಜೊತೆ ಅಡುಗೆ ಕಾರ್ಯಕ್ರಮದಲ್ಲಿ ಇವರ ಹೊಸ ಅನುಭವಗಳನ್ನು ನಾವು ಪಡೆದುಕೊಂಡು ದಿನನಿತ್ಯ 50ರಿಂದ 1,00,000 ಜನದವರೆಗೂ ಊಟ ನಡೀತಾ ಇದೆ. ಅದರಿಂದ ನಾವು ನಮ್ಮ ತಂಡದವರೆಲ್ಲರೂ ಸೇರಿ ಯಾವುದೇ ತೊಂದರೆ ಇಲ್ಲದೆ ಗಣೇಶನವರ ನೇತೃತ್ವದಲ್ಲಿ ಕೂಡ
ನಾವು ಸಾಕಷ್ಟು ರೀತಿಯ ವಿಧವಾದ ಅಡುಗೆಗಳನ್ನು ನಾವು ಮಾಡಿಕೊಡ್ತಿದ್ದೇವೆ. ಶಿವ ಅವರಾಗಿರ್ಬೋದು, ನಾಗೇಶ್ ಅವರಾಗಿರ್ಬೋದು, ಗಿರೀಶು, ವಸಂತು, ಅಖಿಲೇಶು, ಮುನಿರಾಜು ಪ್ರತಿಯೊಬ್ಬರೂ ನಾವು ಸಾಕಷ್ಟು ಹೆಚ್ಚಿಯಲ್ಲಿ ಶ್ರಮಪಟ್ಟು ಗಣೇಶನವ್ರಿಗೆ ಹೆಸರು ತಂದು ಕೊಡಬೇಕು ಅಂದ್ಬಿಟ್ಟು ನಾವು 3 ದಿನಗಳಿಂದ ಸತತವಾಗಿ ಪ್ರಯತ್ನವನ್ನು ಪಟ್ಟು ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಹಗಲು ರಾತ್ರಿಯನ್ನು ಸೇವೆ ಮಾಡಿ ಇಲ್ಲಿ ನಾವು ಜನಸಾಮಾನ್ಯರಿಗೆ ಊಟವನ್ನು ಯಾವುದೇ ತೊಂದರೆ ಇಲ್ಲದಂಗೆ ನಾವು ನೀಡುತ್ತಾ ಬಂದಿದ್ದೇವೆ. ಡಿಕೆ ಸುರೇಶ್ಗೆ ಜೈ. 2022-23 ಕನಕಪುರದ ಕನಕೋತ್ಸವಕ್ಕೆ ಬಂದಂಥ ಎಲ್ಲರಿಗೂ ಸೋನಾ ಕೇಟರ್ಸ್ ವತಿಯಿಂದ 5 ದಿನಗಳ ಕಾಲ ಅನ್ನದಾನದಲ್ಲಿ ಯಶಸ್ವಿಯಾಗಿದ್ದೀವಿ. ಅಡುಗೆಯಲ್ಲಿ ಯಾವುದೇ ರೀತಿಯಲ್ಲಿ ರುಚಿಯಾದ ಅಡುಗೆನ ನಮ್ಮ ತಂಡದಿಂದ ಪ್ರತಿದಿನ ಕನಕೋತ್ಸವ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಸನ್ನಿಧಿಯಲ್ಲಿ ನಡೀತಾ ಇದೆ. ಎಲ್ಲ ಬಂದು ಊಟ ಮಾಡ್ತಾರೆ. ದೊಡ್ಡವ್ರು ಇರ್ಬೋದು, ಚಿಕ್ಕವ್ರು ಇರ್ಬೋದು, ಸಾಹುಕಾರರು, ಬಡವರು ಎಲ್ಲ ಒಂದೇ ಇಲ್ಲಿ. ಅಡುಗೆ ಏನು? ಅಡುಗೆ ಬೆಳಗ್ಗೆಲೆಲ್ಲ ಪಲಾವು, ಟೊಮಟೊ ಬಾತು, ಸ್ವೀಟು, ಈ ಮಧ್ಯಾಹ್ನ ಅನ್ನ ಸಾಂಬಾರು, ಸ್ವೀಟು, ಇದು ಕೋಲ್ಡ್ ಹಾಲೆಲ್ಲ ಕೊಡ್ತಾ ಇದ್ದಾರೆ, ಐಸ್ ಕ್ರೀಮ್ ಕೊಡ್ತಾ ಇದ್ದಾರೆ. ಏನು ಎಲ್ಲ ಕಡೆ ಕೊಡ್ತಾ ಇದ್ದಾರೆ, ಏನು ತೊಂದರೆ. ಫೀಲ್ಡಲ್ಲೆಲ್ಲ ಕೋಲ್ಡ್ ಹಾಲೆಲ್ಲ ಕೊಡ್ತಾ ಇದ್ದಾರೆ, ಬಾದಾಮಿ ಹಾಲು, ಎನರ್ಜಿ ಡ್ರಿಂಕ್ಸು ಕೊಡ್ತಾ ಇದ್ದಾರೆ. ಊಟ ಚೆನ್ನಾಗಿದೆ. ಸಾವಿರಾರು ಜನಕ್ಕೆ ಊಟ ಆಗ್ತಾರೆ ಸಾಹೇಬ್ರು. ಅವ್ರಿಗೆ ಒಳ್ಳೇದಾಗಲಿ, ದೇವ್ರು ಚೆನ್ನಾಗಿಟ್ಟಿರಲಿ. ಕನಕೋತ್ಸವ ಅದ್ದೂರಿಯಾಗಿ ಮಾಡ್ತಾರೆ. ಇವತ್ತಿನ ಊಟ ಅನ್ನ ಸಾಂಬಾರು ಮತ್ತು ಇದು ಪಲಾವು, ಎರಡು ಥರ ಸ್ವೀಟ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ನಾವು ಹೂಕುಂದ ಪಂಚಾಯತಿ ಶೆಟ್ಟಿಗೆರೆ ದೊಡ್ಡಿಯಿಂದ ಬಂದಿದ್ದೀವಿ. ಊಟ ಎಲ್ಲ 3 ದಿನದಿಂದ ಚೆನ್ನಾಗಿ ಊಟ, ತಿಂಡಿ ಮತ್ತು ಸಾಯಂಕಾಲ ಊಟ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಕನಕೋತ್ಸವಕ್ಕೆ ಇವತ್ತು ಲಕ್ಷಾಂತರ ಜನ ಬಂದಿದ್ದಾರೆ, ಲಕ್ಷಾಂತರ ಜನ ಊಟ ಮಾಡ್ತಾ ಇದ್ದಾರೆ. ನಮ್ಮ ಮಾನ್ಯ KPCC ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು, ನಮ್ಮ MP ಸಾಹೇಬರಾದ ಸೂರ್ಯ ಅವರು ನಮ್ಮ ಕರ್ನಾಟಕಕ್ಕೆ ಅಲ್ಲ ದೇಶಕ್ಕೆ ಮಾಧುರಿ ಅವರು. ಹುಣಸ್ನಳ್ಳಿ ಹೆಂಗಿದೆ ಊಟ? ಊಟ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಅನ್ನ ಸಾಂಬಾರು ಮತ್ತು ಮೈಸೂರು ಪಾಕ್ ಕೊಟ್ಟರು, ನೀರು ಕೊಟ್ಟಿದ್ದಾರೆ, ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ, ಇಷ್ಟ ಆಯಿತು.